ಬಂಟ್ವಾಳ ನಂದನ ಹಿತ್ಲು ಶ್ರೀ ವೈದ್ಯನಾಥ ಅರಸು ಧೂಮಾವತಿ ಬಂಟ ದೇವಸ್ಥಾನದ ಶ್ರೀ ವೈದ್ಯನಾಥ ದೈವಕ್ಕೆ ಪಾಪೆ ಬಂಡಿ ನಿರ್ಮಾಣದ ವಿಜ್ಞಾಪನಾ ಪತ್ರ ಬಿಡುಗಡೆಯು ದೇವಸ್ಥಾನದ ಆವರಣದಲ್ಲಿ ನಡೆಯಿತು. ದೈವಸ್ಥಾನದ ಬಾಳಿಗ ಮನೆತನದ ಸುಧೀರ್ ಬಾಳಿಗ ಬಂಟ್ವಾಳ ಅವರು ವಿಜ್ಞಾಪನಾ ಪತ್ರವನ್ನ ಬಿಡುಗಡೆಗೊಳಿಸಿ ದೈವದ ಸಂಕಲ್ಪದಂತೆ ಈ ಪಾಪೆ ಗುಡಿಯನ್ನ ನಿರ್ಮಿಸಲಾಗುತ್ತಿದ್ದು, ಮುಂದಿನ ವಾರ್ಷಿಕ ನೇಮೋತ್ಸವದ ಸಂದರ್ಭ ದೈವಕ್ಕೆ ಸಮರ್ಪಿಸುವುದಾಗಿ ನಿಶ್ಚಯಿಸಿರುವುದರಿಂದ ಭಗವತ್ ಭಕ್ತರ ಸಹಕಾರವನ್ನ ಯಾಚಿಸಿದ್ರು. ಸಮಿತಿಯ ಅಧ್ಯಕ್ಷರಾದ ಗಣೇಶ್ ಸುವರ್ಣ ಅವರು ಪಾಪೆ ಬಂಡಿ ಕುರಿತು ಮಾಹಿತಿ ನೀಡಿದ್ರು. ಗೌರವಾಧ್ಯಕ್ಷರು ಸೇಸಪ್ಪ ಕೋಟ್ಯಾನ್ ಪಚ್ಚಿನಡ್ಕ, ಉದ್ಯಮಿ ಶ್ರೀಧರ್ ಕೋಟ್ಯಾನ್ ಬಿಜಾಪುರ, ಕೋಶಾಧಿಕಾರಿ ಲೋಕೇಶ್ ಬಂಗೇರಮಾಣಿ, ವಿಶ್ವನಾಥ ಪೂಜಾರಿ ಪೊನ್ನಂಗಿಲಗುತ್ತು, ಸಂಜೀವ ಪೂಜಾರಿ ಗಾಣದಪಡ್ಪು, ಲೋಕನಾಥ್ ಪೂಜಾರಿ ಬಡೆಕೊಟ್ಟು, ಶಿಲ್ಪಿ ಸದಾಶಿವಾಶಿಣಿ, ಹಿಂದೂ ಯುವ ಸೇನೆ ಬಂಟ್ವಾಳದ ಘಟಕದ ಅಧ್ಯಕ್ಷರಾದ ಪುಷ್ಪರಾಜ್ ಬಂಟ್ವಾಳ ಮೊದಲಾದವರು ಉಪಸ್ಥಿತರಿದ್ದರು. ಸಮಿತಿಯ ಕಾರ್ಯದರ್ಶಿ ಪ್ರಕಾಶ್ ಅಂಚನ್ರವರು ಸ್ವಾಗತಿಸಿ ಪ್ರಸ್ತಾವನೆಗೈದು ಸುಮಾರು 21 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಪಾಪೆ ಬಂಡಿ ನಿರ್ಮಿಸಲು ಉದ್ದೇಶಿಸಲಾಗಿದೆ. ದೈವದ ಅಪ್ಪಣೆಯಂತೆ ಪೇಟೆ ಸವಾರರಿಗೆ ವಿಶೇಷವಾದ ಪಾಪೆ ಬಂಡಿಯನ್ನ ನಿರ್ಮಿಸಲಾಗುತ್ತಿದೆ. ಕಳೆದ ಬ್ರಹ್ಮಕಲಶದ ವೇಳೆ ಭಗವದ್ ಭಕ್ತರು ನೀಡಿದ ಸಹಕಾರದಂತೆ ಈ ವಿಚಾರದಲ್ಲೂ ಸಹಕರಿಸುವಂತೆ ಮನವಿ ಮಾಡಿದರು. ಸಂದೀಪ್ ಸಾಲ್ಯಾನ್, V4 News 24/7 ಬಂಟ್ವಾಳ.